come on, home cooks, let's cook in the Master Class kitchen. Master Class Chef of the Year 2020. Master Class Chef of the Year 2020. ಹಾಯ್ ಹಲೋ ಆ್ಯಂಡ್ ನಮಸ್ಕಾರ. ಸೊ ನಮ್ಮ ಟಿವಿ ನೋಡುತ್ತಿರುವಂಥ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಾನು ನಿಮ್ಮ ಸೂಪರ್ ಕೂಲ್ ಹೋಸ್ಟ್ ವಿಜಯ್ ನಿಖಿಲ್ ರಾಜ್ ಮಾಡುವಂತ ಸ್ವಾಗತ ಸುಸ್ವಾಗತ. ಇಡಮುಟ್ಟ ಯಾನು ಕನ್ನಡ ಪಾತ್ರನಿತ್ತ ಇತ್ತ ಯಾನು ತುಳುಟು ಪಾತ್ರ ಆಪುಂಡು ನಿಖಿಲ್ನ ಅಕೇರಿದ ಸುತ್ತದ ಅಕೇರಿದ ರೆಸಿಪಿನ ಟೇಸ್ಟ್ ಮಲ್ಪೆರೆ ಒಂಜಿ ಸ್ಪೆಷಲ್ ಆಯ್ನಂಚಿನ ಗೆಸ್ಟ್ ನಮ್ಮ ತೀರ್ಪುಗಾರರೊಟ್ಟಿಗೆ ಇನ್ನು ಉಳ್ಳೇರು. ಸೊ ಆ ಗೆಸ್ಟ್ ಏರಂತೂ ರೆಡಿ ಉಳ್ಳರ. ವಿ ಹ್ಯಾವ್ ಆರ್ ವೆರಿ ಓನ್ ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ್ ಸರ್. ಅರವಿಂದ ಬೋಳಾರ್ ಈ ಹೆಸರು ಕೇಳಿದ್ರೆ ಸಾಕು, ಕರಾವಳಿ ಮಾತ್ರವಲ್ಲ ದೇಶ ವಿದೇಶಗಳಲ್ಲಿ ನೆಲೆ ಕಂಡಿರುವ ತುಳುವರೆಲ್ಲರ ಮುಖದಲ್ಲಿ ನಗು ಮೂಡುತ್ತೆ. ನಿನ್ನ ಕ್ಯಾಂಡಿ ಕ್ರಶ್ ಗೊಬ್ಬ ಮಗ ನನಗೆ ಮೆತ್ತಿ ಚೋಲಿಲ್ಲ ಪೋಪು ದೇವರಿಗೆ ನನ್ನ ಮದ್ವೆ. ತುಳು ನಾಟಕಗಳಲ್ಲಿ ಹಾಸ್ಯ ನಟನಾಗಿದ್ದ ಅರವಿಂದ ಬೋಳಾರ್ ಈಗ ತುಳು ಚಿತ್ರರಂಗದ ಸ್ಟಾರ್ ಹಾಸ್ಯ ನಟರಲ್ಲಿ ಅಗ್ರಗಣ್ಯರು ಅಂದ್ರೂ ತಪ್ಪಾಗಲಾರದು. ತನ್ನ ಅದ್ಭುತ ನಟನೆ, ವಿನೂತನ ಮ್ಯಾನರಿಸಂ ಮೂಲಕ ತುಳುವರ ಮನೆ ಮನಗಳಲ್ಲಿ ತನ್ನದೇ ಛಾಪನ್ನ ಮೂಡಿಸಿದ್ದಾರೆ ಬೋಳಾರ್. ಕೇಶವಣ್ಣಿ ಎಂತಲ್ಲಾರು ಏರು ಐ ಆಮ್ ಗುಣನಾಥ್ ಫ್ರಮ್ ದುಬೈ. ಏಪ ಬೀರಬಾಯರೆ ಜಸ್ಟ್ ನೌ ಇಂಡಿಯಾಗೆ ಲ್ಯಾಂಡ್ ಆಯ್ನಾತಿ ಆತ್ ಪಕ್ಕ ಇಂಡಿಯನ್ ಪೀಪಲ್ಸ್ ಜಲಕ್ಸ್ ಅದ ಎಂಚ ಇತ್ತೆ ನಾನು ಚಪ್ಪೆ ಸಾಡಿ ತಿನ್ಕೊರ್ಲೇನು ಅಣ್ಣ ಅವಿಜ್ಜಿಂದ ಒಂದೊಂದು ಪೊರ I can walk the dialogue, I can talk the dialogue, I can sleep the dialogue. Give me the dialogue I say. ಮಾಮೂ ಇವರಿರುವಲ್ಲಿ ಹಾಸ್ಯಕ್ಕೇನೂ ಕೊರತೆ ಇಲ್ಲ. ಇವರು ಬೆಳ್ಳಿ ಪರದೆಯಲ್ಲಿ ಕಾಣಿಸಿಕೊಂಡ್ರೆ ಸಾಕು, ಜನ ಹೊಟ್ಟೆ ಹುಣ್ಣಾಗುವಂತೆ ನಗ್ತಾರೆ. ಇಂತಹ ನಮ್ಮ ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ್ ನಮ್ಮಿ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದ ಇಯರ್ 2020 ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿ ನಮ್ಮ ಫೈನಲಿಸ್ಟ್ಗಳನ್ನು ಹುರಿದುಂಬಿಸಲಿದ್ದಾರೆ. ಮಾತ್ರವಲ್ಲ, ನಮ್ಮಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡಲಿದ್ದಾರೆ. Get ready for the entertainment. ಸೊ ಅರವಿಂದಣ್ಣ ನಮಸ್ಕಾರ. ನಮಸ್ತೆ. ಓಕೆ, ಸೊ ಯಾನ್ ಈತ್ನೆಟ ಕನ್ನಡ ಪಾತ್ರ ಈರಿ ಬನ್ನಗ ಯಾನ್ ತುಳುಟು ಪಾತ್ರ ಶುರು ಮಾಡ್ತೆ. ಸೊ ಈರಿತ್ತಂಡ ತುಳು ಬೋಡೆ. ಸೊ ತುಳುನಾಡ ಮಾಣಿಕ್ಯ ಉಪ್ಪುನಗ ಯಾನ್ ಕನ್ನಡ ಪಾತ್ರ ಆತ್ ಶೋಕುಪ್ಪ ಅಂದತೆ ಸರ್, ಆತ್ ಶೋಕುಪ್ಪ ಅಂದ. ಸೊ yes, we have our very special guest to taste today's grand finale cooking round. So he is ತುಳುನಾಡ ಮಾಣಿಕ್ಯ ಅರವಿಂದ ಬೋಳಾರ್. ಸೊ ಬಡಕಾಯಿ ಭದ್ರಗಿಡಿದ ತೆಂಗಾಯಿ ಚಂದ್ರಗಿರಿ ಮುಟ್ಟ ಮೂಡಾಯಿ ಘಟ್ಟದ ವರಿಡಿದ ಪಡ್ಡಾಯಿ ಕಡಲ ವರಿ ಮುಟ್ಟ ವಿಶೇಷವಾಗಿ ನಂಚಿನ ನಾಡಿತ್ತಿನ ನಾಡ ಅವೇ ನಮ್ಮ ಪೊರ್ಲೆ ಕಂಠದ ತುಳುವ ನಾಡು ಅಂಚಿನ ಇವನ್ ತುಳುನಾಡಿದ ಮಾಣಿಕ್ಯಾದ ನಮ್ಮೊಟ್ಟಿಗುಳ್ಳಿರು ಅರವಿಂದ ಬೋಳಾರ್. ಸೊ ಸುಮಾರು ನಾಟಕಲಿಡು. ಸೊ ಅವ್ರನ್ನ ವೃತ್ತಿ ಜೀವನ ಶುರು ಮಾಡ್ದೇರು, ಕಲಾ ಜೀವನ ಶುರು ಮಾಡ್ದೇರು, ನಾಟಕಲಿಡ್ದು. ಸೊ ಸುಮಾರು 300 ಹೆಚ್ಚ ನಾಟಕದ ಅಭಿನಯ ಮಲ್ತೊಂದು ಇತ್ತೆ ಚಲನಚಿತ್ರ ರಂಗಡ್ ಹಿರಿಯ ಹಾಸ್ಯ ನಟೆಯಾದ ಇತ್ತೆ ಆರು ಸೇವೆನ್ ಮಲ್ತೊಂದುಲ್ಲೇರು. ಸೊ ಕಲಾ ಅಪ್ಪೆಗೆ ದಿಕ್ಕಿನಂಚಿನ ಮಲ್ಲ ಒಂಜಿ ಗಿಫ್ಟ್ ಎಂದು ಪನೊಲಿ. ಸೊ ಇಂಚಿನ ಅರವಿಂದ ಬೋಳಾರ್ ಎಂಕಲ್ನ ಈ ಒಂಜಿ ಮಾಸ್ಟರ್ ಕ್ಲಾಸ್ ವೇದಿಕೆ ಡೊಲ್ಲೇರು ಪನ್ನಗ ಎಂಗ್ಲಿಗೆ ಮಸ್ತ್ ಹೆಮ್ಮೆ ಆಪುಂಡು ಸರ್. ಸೊ ಎಲ್ಲಿಯ ಬಾಲೆಡ್ದು ಪತ್ತಿನ ಮಲ್ಲ ಪರಬೇಡ್ದು ಪುಟ್ಟ ಒವೇ ಒಂಜಿ ಬೇಜಾರಾಂಡ ಒವೇ ಒಂಚೂರು ಬೇನೆ ಆಂಡ ಅಂದು ಪಂಡ ಇರ್ನ ಮೋನೆ ತೊಂಡ ಯಾವು ಒಂಜಾತ್ ತೆಲಿಕೆ ಮನಸ್ಸು ಅರಳದು ತೆಲ್ತು ಬಿಡ್ಪೇರು. ಸೊ ಇರ್ನ ಮೋನೆ ಆತ್ ಬ್ರ್ಯಾಂಡ್ ಫಿಗರ್ ಅದು ಬೋತುಂಡು. ಸೊ ಬ್ಯೂಟಿಫುಲ್. ಓಕೆ ಓಕೆ, ಸೊ ವಿ ಹ್ಯಾವ್ ಅರವಿಂದ್ ಬೋಳಾರ್ ಸರ್. ಸೊ ಇರೆಗೋಸ್ಕರ ಮುಲ್ಪ 4 ಜನ ಫೈನಲಿಸ್ಟ್ ಕಂಟೆಸ್ಟೆಂಟ್ಸ್ ದಾದನೋ ಪ್ರಿಪೇರ್ ಮಾಡ್ತಾರೆ. ಸೊ ಅರವಿಂದ್ ಅಣ್ಣ ಸುರು ನಮ್ಮ ರೆಡ್ ಉನ್ಕನ ನಮ್ಮ ಸುರು ಟ್ರೆಟೆಡ್ ಉನ್ಕನ ನೋಡಿ ಇರೆಗೋಸ್ಕರ ಬಾರಿ ಶೋಕಡು ಮಲ್ದೇರ್ ಮುಲ್ಪ ಅಟೀಲ್. ಸೊ ಲೇಟ್ ಮಾಡ್ಕೊಂಡು ಬರ್ಚಿ ಹೋಯ್ ಒಂದು ಬರ್ಕನ ಬಲೆ ಬರ್ಬಿಯಾರ. ಸೊ ಸರ್ ಅರವಿಂದ್ ಅಣ್ಣ ಮುಲ್ಪ ಮೇರೆ ನಾನು ಇಂಟ್ರೊಡ್ಯೂಸ್ ಮಾಡ್ತಿದ್ದಿ ಮಲ್ಲ ಜೀವದಾರ ಮುಲ್ಪ ಒಂದೊಂದೇರಿ. ಸೊ ನಮ್ಮ ಕುಡೊಂಜಿ ಜಡ್ಜ್ ಆರ್ ಶೆಫ್ ಮಿಥುನ್ ಕುಲಾಲ್ ಪಂಡದ. ಸೊ ಮೇರೆ ಎನ್ನಪೋಯ ಗ್ರೂಪ್ ದ ಫುಡ್ ಕ್ರಾಫ್ಟೆಡ್ ಶಿವ ಶೆಫ್ ಅದು ಉಪ್ಪುನಾರೆ. ಸೊ ನಮ್ಮ ಕುಡೊಂಜಿ ತೀರ್ಪುಗಾರ ನಿತ ಟೇಸ್ಟ್ ಸೊ ಮೇರೆ ಇಂಕಲ ಫೈನಲಿಸ್ಟ್ ಕಂಟೆಸ್ಟೆಂಟ್ಸ್ ಸುಷ್ಮಾ ಶೇಟ್. ಸೊ ಇರ ಬರ್ಪರಂದೇ ಕೆಲವಾತ ರೆಡಿ ಮಲ್ದಿತ್ತೇರಿ. ಹೋಯ್ ಸೊ ಮೇರೆ ಇನಿ ನಾರ್ತ್ ಇಂಡಿಯನ್ ಮಲ್ದೇರಿ. ನಾರ್ತ್ ಇಂಡಿಯನ್
ತೋಜಾಂಚ ಅಂಚತ್ತೆ ಅಂತ ತೂಂದುಲ್ಲೆ ಸೊ ಮೇರೆ ಎಂಗಿಲ ಕುಡೊಂಜಿ ಕಂಟೆಸ್ಟೆಂಟ್ ಫಾತಿಮಾ ಸಲ್ವಾ ಬೇರು ಮುಲ್ಪೊಲ್ಲಿರು ಸೊ ಆರ್ ಥೈಲ್ಯಾಂಡ್ ದ ಒಂಜಿ ಸ್ಪೆಷಲ್ ಆಯ್ನ ಒಂಜಿ ರೆಸಿಪಿ ಮಲ್ದೇರು ಸೊ ಥಾಯ್ ಕುಸಿನ್ ಹಾಯ್ ಕುಸಿನ್ ಹಾಯ್ ಖುಷಿನೇ ಓಕೆ ಓಕೆ ಸೊ ಮೇರೆ ಮನೋಜ್ ಹಲೋ ಸೊ ಮೇರೆ ಚೈನೀಸ್ ರೆಸಿಪಿ ಮಲ್ದೇರು ರೈಟ್ ಹೋಳಿಗೆ ನಾವು ಒಂಚೂರು ಕೊರೋನಾ ಮಾತ ಬರ್ತದೆ ಚೈನೀಸ್ ಟೇಸ್ಟ್ ಮಲ್ಪ ದಾಲೆಜ್ಜ ದಾಲೆಜ್ಜಿ ಫುಡ್ ಡಾ ಮತ್ತೆ ಫುಡ್ ಡವ್ ಮಾತೆ ಫುಡ್ ಡಾ ಬಂಜಿ ಬತ್ತನ ಸಂಕಾಸನಲ್ಲ ತಿನ್ನು ಸರ್ ಅಲ್ಪ ಒಂದ್ ಜನ ಇರಂತ ಬಾಕಿ ಸೊ ಈಗಲ ಆಶಿಕ್ ಪಂಡದ ಮೇರ್ಲ ಒನ್ ಆಫ್ ದ ಫೈನಲಿಸ್ಟ್ ಸೊ ಮೇರೆ ಇನಿ ಕಾಂಟಿನೆಂಟಲ್ ಮಲ್ದೇರು ಓಹೋ ಸೊ ಫಾರಿನ್ ದ ಮಾತ ರೆಸಿಪಿ ಸೊ ಟೇಸ್ಟಿಂಗ್ ಶುರು ಮಲ್ಪಕನ ಒಲ್ತಿರ್ದು ಶುರು ಮಲ್ಪ ಒಲ್ತಿರ್ತಿಲ್ಲ ಅವು ನಮ್ಮ ಸುರು ಉಪ್ಪಾಡಿರ್ತೀವಿ ಸುರು ಮಾಡ್ತಾರೆ ಒಪ್ಪಡಿಗಿ ಸರ್ ಇನಿ ಫುಲ್ ಮಾಡರ್ನ್ ರೆಸಿಪಿ ಫುಲ್ ಮಾಡರ್ನ್ ಇವತ್ತಿನ ಫೈನಲ್ ಗ್ರ್ಯಾಂಡ್ ಫಿನಾಲೆ ಕಿಚನ್ ಅಲ್ಲಿ ನಾವು ಎತ್ತಿದ್ದೇವೆ ಸೊ ನಮ್ಮ 4 ಜನ ಕಂಟೆಸ್ಟೆಂಟ್ ಇದ್ದಾರೆ ಸೊ ಅವರು ಮಾಡಿದಂತಹ ರೆಸಿಪಿ ಇದೆ ಇಲ್ಲಿ ಅರವಿಂದ್ ಅಣ್ಣ ಇದ್ದಾರೆ ಸೊ ಅವರು ಟೇಸ್ಟಿಂಗ್ ಮಾಡ್ಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ತೀರ್ಪುಗಾರರು ಕೂಡ ಇದ್ದಾರೆ ಸೊ ಅವರು ತೀರ್ಪು ಕೂಡ ಕೊಡ್ಲಿಕ್ಕಿದ್ದಾರೆ ಸೊ ಅರವಿಂದ್ ಅಣ್ಣ ಈ ಟೇಸ್ಟ್ ಮಲ್ಪಲೆ ಎಂಚೊಂಡು ಒಂದು ತೂಲೆ ನಮ್ಮ ಕಂಟೆಸ್ಟೆಂಟ್ ಒಂಜಾತ್ ಎಡ್ಡೆ ಮಲ್ಪೇರಿ ಸೊ ಇವರಿಗೆ ಇಷ್ಟಪಟ್ಟ ಜಂತೂಕ ಸೊ ಫಸ್ಟ್ ಮನೋಜ್ ಬಲೆ ಇರ್ನ ಪ್ಲೇಟ್ ಪತ್ತೊಂದು ದುಂಬಲೆ ಸರ್ವ್ ಮಲ್ಪಲೆ ರೆಸಿಪಿಯನ್ನ ಟೇಸ್ಟ್ ಮಾಡಲಿಕ್ಕೆ ಇಲ್ಲಿ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಪ್ಲೀಸ್ ಎಕ್ಸ್ಪ್ಲೈನ್ ವಾಟ್ ಯು ಹ್ಯಾವ್ ಡನ್ ಪ್ಲೀಸ್ This is spring rolls. That's a What is spring roll? yeah, it's a chicken spring roll. Okay. And that's a soupy noodles, and that's a banana dessert. Okay, banana then? Banana and cashew. Cashew with Banana, the white cashew and something else? white sesame seeds. Okay. The spring roll should be round Yeah, shape. round. That's its shape become flat. How come? Because the stuffing was little more and everything. And one piece one burnt. Extra cook. Oh yeah. No? I think it's because of sauce might be. Can't get it. Now why too much oily? See? Yeah. See? No? Yeah. Too much oil. He absorbs lots of oil. Yeah, might be because I had kept it for so long. You made a double layer. Yeah, I made it there Ah. because one sheet was already broken, so I didn't want it to mess up the oil. This outside sheet is cooked, but inside sheet is raw. Not cooked. Right? Yeah. Okay. This is soupy noodles. Yeah, so The soup is too clear. You forgot to add the corn flour. no, There actually is no corn it flour. is clear. So clear the soup. Only the flavor. Clear? Yeah. Okay. Chicken taste is okay, but the spring roll is not cooked properly, Yeah. and you absorb the oil. Okay. Okay, sweet and sour taste. Sir, you taste. ಕಂಡಬಿಟ್ಟು ಟೇಸ್ಟ್
ಸರಿತ್ತೆ ಈರೆ ಟೇಸ್ಟ್ ಮಲ್ತ ಪನೋಡು ಏನು ಚಾರ್ತಂಡು ಎಂದು ಅವ್ರನ್ನ ಚೈನೀಸ್ ರೆಸಿಪಿ ಸರಿ ಅಂತ ತಿನ್ನೋದು ಕರೆಕ್ಟ್ ಉಂಟು ಉಪ್ಪು ಖಾರ ಮತ್ತು ಕರೆಕ್ಟ್ ಉಂಟಾ ಉಪ್ಪು ಅನ್ಕೊಂಡು ಅಂತ ಮಾಡೋಣ ಸ್ವಲ್ಪ ನೂಡಲ್ಸ್ ಉಂಡು ಸೂಪಲ್ಲ ನೂಡಲ್ಸ್ ಎಲ್ಲ ಒಟ್ಟುಗು ಬೆಟರ್ എൻ്റെ മോനെന്ത് ഷോക്കുന്നു ಮೂಲೊಂಜಿ ಸ್ವೀಟ್ ಮಲ್ದೇರಿ ಅವು ಶುಗರ್ ಚೆನ್ನಾಗಿದ್ದೇನೆ ಸೊ ಇರ್ಲ ಒಂಚೂರು ಎಲ್ಲ ಟೇಸ್ಟ್ ಮಾಡಿದ್ರೆ ಇಡ್ತದ್ದು ಅಂದೆ ಚೀಪೆದ ಒಂದು ರೆಸಿಪಿ ಮಲ್ದೇರಿ ಇದಕ್ಕೋಸ್ಕರ ಪರಂದದ ನಾಳೆ ಅಮೌಂಟ್ ಸ್ವೀಟ್ ಉಂಡೆ ಕರೆಕ್ಟ್ ಕರೆಕ್ಟ್ ಸ್ವೀಟ್ ಉಂಟು ಓಕೆ ಆನಪ್ಪ ಅಲ್ಲೇ ಪರ್ನದ ಟೇಸ್ಟ್ ತಿಕ್ಕಿದ ಒಂದು ಆಯ್ತು ಅದಕ್ಕೆ ಆಯ್ತದೆ ಬರ್ದು ಕಾಯ್ತಿದ್ದಾರಲ್ಲ Sweet is okay, but not this Chinese dessert. Yeah, like there was a banana. I saw honey. You can make the banana toffee. So yeah. Coat it with corn flour and fry it, then toast with honey and sesame Yes, seeds. sesame It's a good dessert. Sesame seeds also not toast. This is raw, it's not roasted. Yeah, it's fine. Should roast first, then put on the top the sprinkle. Okay? So, all the best. Thank you. Thank you. ನೆಕ್ಸ್ಟ್ ಮುಲ್ಪ ಫಾತಿಮಾ ಸಲ್ವಾ ಉಲ್ಲೇರಿ ಸೊ ಆರ್ ಥಾಯ್ಲ್ಯಾಂಡ್ ದ ಒಂಜಿ ರೆಸಿಪಿ ಮಲ್ದೇರು ತೂಕ ಅವು ಎಂಚಾತುಂಡು ಸೊ ಪ್ಲೀಸ್ ಫಾತಿಮಾ ಸಲ್ವಾ ಥೈಲ್ಯಾಂಡ್ ಥೈ ಫುಡ್ ಸಿಕ್ಕಿದ್ದು ಸೊ ನನಗೆ ಇನ್ಸ್ಟೆಂಟ್ ಇದು ಇಂಗ್ರೀಡಿಯೆಂಟ್ಸ್ ನೋಡುವಾಗ ಇನ್ಸ್ಟೆಂಟ್ಲಿ ಏನೂ ಹಾಗೆ ಫ್ಲ್ಯಾಶ್ ಆಗಲಿಲ್ಲ ಮತ್ತು ನಾನು ಸೂಪ್ ಮಾಡುವ ಅಂತ ನೆನೆಸಿದೆ ಓಕೆ ಆ್ಯಂಡ್ ರೈಸ್ ಕಂತ ಅದಕ್ಕೆ ಕರಿದು ಇದಿತ್ತು ಕರಿ ಪೇಸ್ಟ್ ಸೊ ಕರಿ ಆ್ಯಂಡ್ ರೈಸ್ ಮಾಡಿದ್ದೆ ಚಿಕನ್ ಕರಿ ಥೈ ಚಿಕನ್ ಕರಿ ಆ್ಯಂಡ್ ಒನ್ ಡೆಸರ್ಟ್ ಒಂದು ವಿತ್ dessert. ಮಿಲ್ಕ್ ಮೇಡ್ ಆ್ಯಂಡ್ ಮಿಲ್ಕ್ ಸೊ ಶೆಫ್ಸ್ ಪ್ಲೀಸ್ ಯು ಕ್ಯಾನ್ ಡ್ರೈ ಫ್ರೂಟ್ This is soup. ಯಾ Okay. This is a good combination. Thai curry and rice, steamed rice, good. ಓಕೆ And this is dessert. Peanut you not roasted. Peanut, Peanut no is raw. sir, I didn't have time. I actually wanted to. I thought of actually grinding it and putting it for that dessert. No, it I- should be roasted. Yeah, should that's be what roasted, roast, grind, and then I thought of putting, but I couldn't make The it. color has come out good. Thank you. Thai curry is good. Color now. Taste will say. No, use egg. No, you stir Yeah. frequently. Then it's becoming it's curdle. It should not be like that. Okay. It should be put on the last moment. Okay. Last moment when I was before offing only I put. You see. There is a Thai flavor missing. No lemongrass. I added it, sir. But its There flavor was not no come. flavor. You forgot to add the stem part, the white part, the Thai. White part of, I crushed it and I added after you said me. So it does not. but it's You're not come getting out. the flavor. And this seasoning also missing. Yeah, little bit salt. Salt. Sir, ಓಕೆ ಕಟ್ಟದಿಲ್ಲ ಕಟ್ಟದಿಯಾಡ ಸೊ ಕಟ್ಟದಿಯ ಕೊನೊಂದು ಬೊಕ್ಕ ಟೈಮ್ ಪುನಗ ತಿಂತಲೆ ಅದೇ ಸೂಪ್ ಮಲ್ದೇವೆ ತಾಯಿ ಸೂಪ್ ಅಂತೂ ಚಿಕನ್ ಚಿಕನ್ದ ಸೂಪ್ ಥೈಲ್ಯಾಂಡ್ ಸೂಪ್ ಥೈಲ್ಯಾಂಡ್ ಸೂಪ್ ಥೈಲ್ಯಾಂಡ್ ಹೋದ್ ಗೊತ್ತಿಲ್ಲ ಕಾಂಡ ಮರ ಅಂಚಿ ಪೋದು ಇಂಚಿ ಬತ್ತಿಲ್ಲ ಕಾಣ ಇಂಚಿಡ್ತಿ ಸರ್ತ ಶನ್ಯ chicken cook properly. Thank Good. It's tender. Some missing, is tangy and sweet. The taste should come. The taste is miss. Okay. The which is color is okay.
Good flavor. Good flavor. I actually tossed it later with oil, lemongrass and all Nice. the rice. So it's the Thailand flavor. ఏం చేస్తాను సార్ నొప్పు కజుపు ಥೈಲ್ಯಾಂಡ್ದ ಗ್ರೇವಿದ ಕಲರ್ ಚೇಂಜ್ ಆನ್ಲ ರೆಡ್ ಗ್ರೇವಿದ ಕಲರ್ ಚೇಂಜ್ ಆಂಡ ಎಂಚೋ ಪುಡಿ ಕಲರ್ ಚೇಂಜ್ ಆನ್ಲ ಶೋಕೊಂಡು ಶೋಕೊಂಡು ಒಂದು ಪಣ್ಣಿ ಓಕೆ ಸೊ ಒಂಜಿ ರೆಡ್ ಉಂಡಾರು ಶೋಕಿತ್ತುಂಡು ಥೈಲ್ಯಾಂಡ್ದ ಒನಸ್ ಅಡ್ಡನ್ ಅಡೆ ಸೊ ಫಾತಿಮಾ ಸಲ್ವಾ ಎಡ್ಡೆ ಮಲ್ದೇರಿನಿ ಭಂಗವೈತೇರಿ ಬಂಗವೈದೇರಿ ಸೊ 1 ಗಂಟೆಗೆ ಹೊರದಿತ್ತು ಅಕ್ಲೆ ಖಾಲಿ ಅಂದ ಈತ್ ಮಲ್ಪೇರೆ This is the normal dessert. This is Yeah. not Thai dessert. You can make the rice pudding, Thailand rice, Rice pudding. Yeah, very easy dish. It You should have same rice. Yeah. Add same rice and cook. Sir, so sweet. ಸ್ವೀಟ್ ಉಂಡು Okay, Fatima. Thank All the you. best. Thank you. ಸೊ ರಿಮೈನಿಂಗ್ 2 ಕಂಟೆಸ್ಟೆಂಟ್ಸ್ ಉಳ್ಳೇರು ಸೊ ದಟ್ ಈಸ್ ಸುಷ್ಮಾ ಶೇಟ್ ಸೊ ಈರ್ ಮಲ್ತಿನ ಚಿತ್ತಿನ ರೆಸಿಪಿನ ಸೊ ಪ್ಲೀಸ್ ಇಡೆ ಕನಲಿ So this is malai tikka. Malai tikka. Malai tikka. Okay. And wheat roti. I tried like pan in pan. Okay. And this is chicken cashew curry. Gravy. Chicken cashew curry. Cashew gravy. Okay. Gravy. So this is koa barfi. But this is roti. Roti should, be, Roti. should not be oily. Roti should be dry. Butter roti, sir. Butter. That is butter, sir. Okay. Butter roti. How come it's get this burned? That in pan, I have kept little water. Why you make the With- roti? You can make paratha also, na? Paratha. She tried to make like tandoor roti. Tandoor roti, sir. Yeah, tandoor roti. So in pan I kept little water, थोड़ा पानी डाला, उसके बाद थोड़ा कुक होने के बाद उल्टा डाल के तंदूरी. आपके पास जो अवेलेबल रहता है उसी के हिसाब से आपको काम करना है. ओके. ओके. So आपके मैंने पास तावा है, बटर है, घी है, you make paratha. पराठा. You made mistake. ओके. That's why it's become burnt. Okay. Okay. Then So मैंने सोचा नॉर्थ इंडियन में रोटी सब्जी. नॉर्थ इंडिया में चपाती भी पराठा है। भी होता है, चपाती भी, हाँ. चपाती भी होता है, रोटी भी होता है, कुछ भी होता है. Okay. तंदूरी. Then this is malai kebab. मलाई. हाँ. Just. ಲೈಕ್ ಕಬಾಬ್ You tried? Kebab is tasty. Thank you, sir. No? Malai flavor is coming. Sir, ಒಂದು ಇಂಡಿಯಾದ ನಮ್ಮ ಕುಡ್ ಮೀನ್ ಭಾರತ ದೇಶದ ಮಲೈ ಕಬಾಬ್. ಮಲೈ ಕಬಾಬ್ ಮಲೈ ಕಬಾಬ್. Yes, sir. ಹೋಗತ್ತನೆ ಅಡೆ. ಮಲೈ ಕಬಾಬ್ ಅಡೆ. ಟೇಸ್ಟ್ ಮಾತ ಕಂಚಿನ ಎತ್ತನಲ್ಲ ಪಂಡಲ್ ಬಂತಾರೆ. ಮಂಡಲ ಪಂಡದ ಆಡು ಈ రోజు రెండు ಪಾತ್ರ ಬಂತನಾರೆ ಖುಷಿ ಆದಪ್ಪ ಮತ್ತೆ ಎಡ್ಡಾತನ ಎಡ್ಡಾತನ ಬಂಡ ಐತ ವಿರುದ್ಧ ದಾಲೆಜ್ಜಿ. ದಾಲೆಜ್ಜಿ ಆತಿ Thank you. ಉಪ್ಪು ಖಾರ ಮಾತ ಪೂರ ಪಾಡ್ದೆ ಬಂದಿದ್ದೆ. ಪಾಡ್ದೆ ಕ್ಯಾಶು ಕರಿ Curry's flavor, everything okay, but a little salty. Salty. Okay. It's little salty. थोड़ा इसमें क्रीम ऐड कर देते तो सॉल्ट चला जाता है, मिक्स होता है. अब टेस्ट नहीं किया था? टेस्ट किया था सर, थोड़ा कम है करके थोड़ा डाला था वो लास्ट में. मे बी थोड़ा ಉಪ್ಪು ಮಿಕ್ಸ್ ಕಮ್ಮಿ ಉಂಡು ಒಂದು ಜಾಸ್ತಿ ಚೂರ್ ಅಲ್ಲ, ಮೇ ಬಿ ಮಿಕ್ಸಿಂಗ್ ಲಾಸ್ಟಿಗೆ ಸ್ವಲ್ಪ ಉಪ್ಪಿದ್ದದ್ದು ಬಂದಿರ್ಬೋದು. Tastes good, but this presentation is not up to the marks. So not so nice. But presentation could be better.
ಓಕೆ ಲಾಸ್ಟ್ ಟೇಕ್ ಕೇರ್ ಮುಗಿಪೇರೆ ಇರೆಗೆ ಬರ್ತು ಬಂಜಾರ ಉಂಡುದು ಬೋಡು ಆ ಪೊನ್ನ ಕನೆ ಪೂರ ಪೂರ ಮಾತಾಡ್ತಾ ಇದ್ದಾನೆ ಸರಿ ಪೋಹಾ ಬರ್ಫಿ ಕೋವಾ ಕೋಹಾ ಅಂದ್ರೆ ಕೋವಾ 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 ಬರ್ಫಿ ಕೋವಾ ಬರ್ಫಿ क्या बोला ಕೋವಾ ಬರ್ಫಿ Taste is good. ಥ್ಯಾಂಕ್ಸ್ But you had more cashew nut, I think, so with you. ಎಸ್ ಸರ್ So you put, ನೋ ನಾಟ್ ಲೈಕ್ ದ್ಯಾಟ್ ಸರ್ Less burfi, more cashew. yeah, It's garnish more, many ingredients less. garnish ಜಾಸ್ತಿ ಅದ. ಗಾರ್ನಿಶ್ ಓಕೆ Sir, sweet taste ಮಾಡಿ. ಹೌದಾ ಲಾಸ್ಟಿಗೆ ಶುಗರ್ ಕಿ ದುನಿಯಾ ಎಡ್ಡಾತಲ್ಲಿ ಸರ್ ಬೊಂಬೆ ಚೀಪೆ ಒಂದಂಗೆ ಭಾರಿ ಇಷ್ಟ ఒక అంజీ పైన పనందుకు లేదు ಕೋವಾ ಬರ್ಫಿ ಸೂಪರಾ ಸೂಪರ್ ಆಗಿದೆ ಅಂತೆ ಕೋವಾ ಬರ್ಫಿ ಅಂತೂ ಸೂಪರ್ ಆತಂಡು ಸೊ ಥ್ಯಾಂಕ್ ಯು ಸುಷ್ಮಾ ಶೆಟ್ Thank you, sir. ತೂಕ ಇರ್ನ ಮಾರ್ಕ್ಸ್ ಎಂಚ ಬರ್ಕೊಂಡು ಒಂದು ಇನ್ನಿತ ಲಾಸ್ಟ್ ಕಂಟೆಸ್ಟೆಂಟ್ ಲೇರೆ ಸೊ ಮೂಜಂತ ಆಂಡ್ ಸೊ ಮುಲ್ಪ ಮೂಜಂತಲ ಮುಗಿಂಡು ಸೊ ಆಮೇಟೋರಿ ಲಾಸ್ಟ್ ಒರಿದಿರಿ ಸೊ ಆಶಿಕ್ ಇರ್ನ ಪ್ಲೇಟ್ ಪತ್ತೊಂದು ಪ್ಲೀಸ್ ಇಡೆ ಬಲೆ ಸೊ ನಮ್ಮ ಗೆಸ್ಟ್ ಲೇರೆ ಜಡ್ಜಸ್ ಲೇರೆ ಆಕ್ಲಿಗೆ ಸರ್ವ್ ಮಾಡ್ತೀವಿ स्टार्टर्स बनाया और उसमें पान को का कोटिंग बना के अंदर में चिकन कीमा बनाया और एग पोच किया था उसके ऊपर में गार्निश के लिए और राइस ने बटर में टोस्ट किया और पेपर सॉल्ट सब डाल के और वो मेरा डेजर्ट है एप्पल मुझे मिला एप्पल और एप्पल का प्यूरे बना के शुगर सब डाल के डेजर्ट किया Your presentation is nice. थैंक यू He can use more lettuce where there. या लेट यू से आई यूज फॉर दिस Whole lettuce you can add it for the garnish. होल थिंग Yeah, But now presentation look good. yeah, it's okay. थैंक यू Good. This is type of chicken cutlet. Yeah. No? This is crunchy. यस Yeah. Yes, still crunchy. Nice taste. थैंक यू You can serve little bit of dip, means sauce. Better. Yeah, Little better. actually I was planning, but I don't have time. Now is learn how to cook the vegetables and how Yes. to blanch the vegetable. Huh? Yes. Good. Before it was overcooked, now it's perfect. Yeah, the second time I made mistake. Good. I had egg poach, I did it. Egg poach also nice. Yeah, thank you. Yeah. Nicely poached. Good. This is the technique actually. Poaching egg. Nice. Thank you, sir. This is hub rice. Hub rice. Yeah. Rice is perfect. Thank you, sir. Rosemary flavor and good. Sir, taste ಮಾಡ್ತೀರಾ? ಅಲ್ಲ ದುಮ್ ಪೋಪುನೆ నువ్వు జాదించినాయి ತೆತ್ಯವು మంచిగా ఉంటుంది ಅವು ಪುಡಪಲ್ಲಿ ಸರಿಯಾಗಿ ಕಟ್ ಕಟ್ ಮಲ್ ತೊಜಪಾಲೆ ಎಂಚ ಬಾಯ್ಲ್ ಆಗ್ತದೆ ಓಹೋ ಇತ್ತೆ ಪಿತೆ ಆಗತ್ತೆ ಮಗೆ Name of the dessert? Name I don't know actually. Actually, I saw some. But good taste. ಸೊ Taste was good. You should have put in small, Yeah, bowl. yeah, so that it would be perfect Yeah. plating. You can tell the apple and cinnamon delight. Okay. Apple and cinnamon. Apple and cinnamon delight.
What's it? Yes. Thank you, chef. That's nice. Yes. ಲಾಸ್ಟ್ ದ ಸ್ವೀಟ್ ಇದಕ್ಕೆ ಆ್ಯಪಲ್ ದ ಎಡಾತನೆ ಆ್ಯಪಲ್ ದ ಟೇಸ್ಟ್ ಎಂಚ ವೈದನೆ ಪರ್ಫೆಕ್ಟ್. ಓಕೆ, ಸೊ ಆಶಿಕ್ ಎರ್ನ ಡಿಶ್ ಗೆಸ್ಟಿಗೆ ಲೈಕ್ ಆತಂಡು, ಜಡ್ಜಸ್ ನಗಲಿಗೆ ಮಸ್ತ್ ಲೈಕ್ ಆತಂಡು. ಸೊ ಕೆಲವಾತ ಕಮೆಂಟ್ಸ್ ಪಂಡರು, ಸೊ ತೂಕ ಮಾರ್ಕ್ಸ್ ಹಿಡಿದು ಆದಾಪಂಡು. ಥ್ಯಾಂಕ್ ಯು. ಸೊ 4 ಜಂತ ಟೇಸ್ಟಿಂಗ್ ಆಂಡ್ ಸೊ ಇನ್ನಿತ ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020 ನೆತ್ತ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ಇತ್ತ. ಸೊ ಗ್ರ್ಯಾಂಡ್ ಫಿನಾಲೆದ ವೆರಿ ಗ್ರ್ಯಾಂಡ್ ಕಿಚನ್ ಇತ್ತ. ಸೊ 4 ಜನ ಕಂಟೆಸ್ಟೆಂಟ್ಸ್ ಬ್ಯೂಟಿಫುಲ್ ಆದ ಕೆಲವಾತ ರೆಸಿಪೀಸ್ ಮಲ್ದೇರಿ ಈ ಟೇಸ್ಟ್ ಮಲ್ದಾರೆ. ಸೊ ಜಡ್ಜಸ್ಲ ಟೇಸ್ಟ್ ಮಲ್ದೇರಿ. ಸೊ ಮಾತೆರ್ಲ ಎಡ್ಡೆ ಮಲ್ದೇರಿ, ಕೆಲವಾತ ಎಡ್ಡೆ ಕಮೆಂಟ್ಸ್ ಕೊರಿಯರಿ, ಕೆಲವಾತ ಮಿಸ್ಟೇಕ್ಸ್ ಎಲ್ಲ ಪಂಡೇರಿ, ಕೆಲವಾತ ದಾದ ತಪ್ಪುತ್ತನ್ನೆಲ್ಲ ಪಂಡೇರಿ. ಸೊ ಅವೇನು ಮಾತ ದಿಯೊಂದು ಈರ್ಲ ಕೆಲವಾತ ರೆಸಿಪೀಸ್ ಟೇಸ್ಟ್ ಮಲ್ದಾರೆ. ಸೊ ಕೆಲವಾತ ಎಡ್ಡೆ ಕಮೆಂಟ್ಸ್ ಎಲ್ಲ ಕೊರಿಯಾರು ಇತ್ತ ದಾದ ಫೀಲ್ ಆಪುಂಡು. ಸೊ ಈ ಒಂದು ಕಿಚನ್ ಇರು ಉಂತೊಂದಾರು. ಸೊ ನಮ್ಮ ಕಂಟೆಸ್ಟೆಂಟ್ ಮಲ್ತಿನಂಚಿನ ಫುಡ್ ಇರು ಟೇಸ್ಟ್ ಮಲ್ದಾರೆ. ಸೊ ಈ ಒಂದು ವೇದಿಕೆದ ಬಗ್ಗೆ ಅತ್ತಂಡ ಈ ಒಂದು ಕಂಟೆಸ್ಟೆಂಟ್ ನಕಲ್ನ ಬಗ್ಗೆ ಸೊ ರಡ್ಡ ಪಾತೆರ ಪಂತುಂಡ ಮಾತೆರೆಲ್ಲ ಖುಷಿ ಆಯ್ತು. ಸುಮಾರು ದಿನದಿಂಚಿ ಈ ಕುಕ್ಕಿಂಗ್ದ ಕಾರ್ಯಕ್ರಮ ನಡತೊಂದುಂಡು. ನೆಟ್ಟು ಸುಮಾರು ಜನ ಕಂಟೆಸ್ಟ್ ನಕ್ಲಿತ್ತೇರಿ. ಇತ್ತ ಲಾಸ್ಟ್ಗೆ 4 ಜನ ಒರಿದೇರಿ. ಇನ್ನಿತ ದಿನ ಯಾನ್ ಮುಲ್ಪ ಗೆಸ್ಟ್ ಆದ ಬತ್ತಿತ್ತನೆಲ್ಲ ಮುಕ್ಕಲು ಸುಮಾರು ದಿನ ಇಡೆ ಬರೋಂದೇ ಇತ್ತಿನ ಹಾಕಲಿ ಅಂಡ ಎತ್ತೋ ಎಡೆಡ್ ಐಟಮ್ ಮಲ್ದೇರಿ. ಅವಳ ಮುಲ್ತತ್ತೆ ನಾರ್ತ್ದ ಅವಳ ಬೇತೆ ಗಲ್ಫ್ ಕಂಟ್ರಿದ ಮತ್ತು ಒಂಜೊಂಜಿ ಐಟಮ್ ನಮಗೆ ಟೇಸ್ಟು ಒಂದೇ ಗೊತ್ತು ಪೂಜಿ ಅಂಡ ಇಡೇ ಬತ್ತಿ ಬಕ್ಕ ಟೇಸ್ಟ್ ಮಲ್ತಿ ಬಕ್ಕ ಗೊತ್ತು. ಓ ಈ ಟೇಸ್ಟ್ ಇಂಚ ಉಂಡ ಅಂತ ಅಂಡ ಭಾರಿ ಖುಷಿ ಅಂದ ಬಂಡ ಐಟಮ್ ಮಲ್ಪುನ ಮುಖ್ಯತೆ ಐಟಮ್ಗೂ ಮಾರ್ಕ್ ಕೊರ್ಪುನಕ್ಲು ಮುಖ್ಯ. ಮುಲ್ಪ ಜಡ್ಜಸ್ ಉಂತದೇರಿ ಯಾವ್ದು ಪಾತಿರ್ದು ಫೋನ್ಲೆ ಯಾವಂದು ಆಯ್ತಾ ಟೇಸ್ಟ್ ದಾದ ಅಂದ ಮಾತ ತೆರಿತಿನಕ್ಲು ಮೂಲುಲ್ಲೇರಿ ಅಂತೂ ಎಂಕ್ ಪ್ರತಿ ಒಂಜಿ ಟೇಸ್ಟ್ಲ ಖುಷಿ ಆದ ಪೆರೆ ಅವು ಆಂಡ ಆ ಐಟಮ್ದ ಬಗ್ಗೆ ಪರ್ಫೆಕ್ಟ್ ಆದ ಗೊತ್ತಪ್ಪುನಿ ಅಕ್ಲಿಗೆ ಅಂಚಾದ ಮಾರ್ಕ್ ಪಾಡ್ನಕ್ಲು ಅಕ್ಕಲು ನೆಟ್ 8 ಜನ 4 ಜನ ಏರು ವಿನ್ನರ್ ಆಪೇರ ಹೆಂಗೆ ಗೊತ್ತುಚ್ಚಿ ಎನ್ನ ಲೆಕ್ಕೊಂಡು 4 ಜನಲ ವಿನ್ನರ್ ಐಟ್ ಏರೆಗೆ ತಿಕ್ಕಾಡು ಏರು ಸೋಪಾಡು ಆಂಡ ಮಾತೆರ್ಲ ಮೋಕೆಡ ಇಂದ ಎದ್ದುಕೊಂಡ ಐತಾತ್ ಮಲ್ಲ ವಿಷಯ ಬೆದ್ದಾಲ ಇಚ್ಚಿ ಅಂಚಾದು ಇನ್ನಿತ್ತ ಕಂಟೆಸ್ಟ್ ನಕ್ಲ ಯಾನ್ ಒಂಜಿ ಪನ್ಪುಡಿಂಚಿನ ಅಂದ್ಕೇಂಡ ಇನಿ ಸೋತಾಂದ್ ಮಣಿಪಂದ ಕುಳ್ಳುನತ್ತೆ ನನ್ನ ದುಂಬಗ್ ಇಂಚಿನ ಕುಕ್ಕಿಂಗ್ ಕಾರ್ಯಕ್ರಮ ಬತ್ತಿನಪ್ಪಗ ನಮ್ಮ ಇಟ್ಟು ಭಾಗಿಯಾದ ನೇರ್ದು ಹೆಚ್ಚಿನ ಪುದರ್ ಅತ್ತಂದಾಂಡ ಅಮೌಂಟ್ ಉಂಟು ಇವತ್ತು ಕೊರಪ ಬಂತೇರಿ ಐದು ಹೆಚ್ಚಿನಲ್ಲ ನಿಕ್ಲೈ ತಿಕ್ಕುನಂಚಿನ ಆ ಸಾಧನೆ ಮಲ್ಪುನಂಚಿನ ಶಕ್ತಿನ ಆ ದೇವಿಯರು ಕೊಡಂದು ಯಾನ್ ಈ ಪೊರ್ತರು ಕೇಳೋಣ ಅಂಚನೆ ಜಡ್ಜಸ್ ನಕ್ಲು ಬೈದೇರಿ. ಜಡ್ಜಸ್ ನಕ್ಲು ಎದುರು ನಮ್ಮ ಪಾತ್ರ ನಿಜವಾದ ರಾಂಗ್ अंचाद मैंने ज़्यादा बात किया तो आप माफ कर दीजिए. ಇನ್ನಿತ ಈ ಒಂಜಿ ಮಾಸ್ಟರ್ ಕ್ಲಾಸ್ ಗ್ರ್ಯಾಂಡ್ ಫಿನಾಲೆ ಕಿಚನ್ ದ ಲಾಸ್ಟ್ ಟೇಸ್ಟಿಂಗ್ ಲ ಆಂಡ್. ಸೊ ಇರೆಗೆ ಇಷ್ಟ ಆಂಡ್ ಶೆಫ್ ನಕ್ಲಿಗೆ ಇಷ್ಟ ಆಂಡ್. ಸೊ ಫೈನಲಿ ಮಾರ್ಕಿಂಗ್ ಟೈಮ್. ಸೊ ಅವೇನು ಜಡ್ಜಸ್ ಕೊರ್ಪೇರು ಎಂಗೆಲ್ಲ ಮಾತೇರ್ನಲ್ಲ ಬಾರಿ ಮೋಕೆದ ಒಂಜಿ ಅತಿಥಿಂದು ಪೋನಲ್ಲಿ. ಸೊ ಅರವಿಂದ್ ಬೋಲಾರ್ ಸರ್ ಇನಿ ಎಂಗೆಲ್ಲ ಒಂಜಿ ಲೆಪ್ಪಗೆ ಹೋಗೋರೊಂದು ಬೈದೇರಿ. ಸೊ ಟೇಸ್ಟ್ ಮಲ್ದೇರಿ. ಸೊ ಇರೆಗೆ ಎಂಚಾಂಡ್ ಇನ್ನಿತ ಇಂಜಿ ಟೇಸ್ಟಿಂಗ್. ಸೊ ಮಾರ್ಕೋರ್ ಎಂಚಾಂಡ್ ಅಂಡ ಟೇಸ್ಟಿಂಗ್ ಎಂಚಾಂಡ್ ಟೇಸ್ಟಿಂಗ್ ಬಗ್ಗೆ ಪಾತ್ರ ಇಜ್ಜಿ ದಾಗನಿಕೇಂದ ಎಂಕ್ ನಿಜವಾದ ಮೂಲ ಈತ ಐಟಮ್ ಉಂಡು ಎಂಕ್ ಸತ್ಯಾದ ಗೊತ್ತು ಜಾನ್ ಅಂಚಾದ ಈತ ಐಟಮ್ ಉಂಡು ಎಂಕ್ ನ್ಯೂಸ್ ಬರ್ತೇನೆ. ಓಕೆ ಅಪ್ಪಗೆ ಎಂಕ್ ತಿಂದ್ರೆ ತಿಕ್ಕೊಂಡು ಇನ್ನೇ ಒಂದು ಭಾಗ್ಯ ನಿಜವಾದ ಮಾರ್ಕ್ ಪಾಡ್ ನೀ ಪೂರ ಜಡ್ಜಸ್ ನಕ್ಲಿಂದ ಕ್ಲೀನ್ ಗೊತ್ತಿತ್ತು ಅಂಚಾದ ಎಂಕ್ ಬರ್ಪುಣಿ ತಿನ್ಪುಣಿ ಪೋಪುಣು ಬೇಲೆ ಆತೆ ಅಪ್ಪಗ ಪಾತ್ರ ಒಂಗಿನ ಪಾತ್ರ ಪುಣಿ ಅಂದ್ ಮಾತ ಎಡ್ಡೆ ಆತನ ಆತೆ ಅಂಚಾದ ಎಡ್ಡೆ ಆತನ ಬಂತೆ ಎಂಕ್ ನಿಜವಾದ ಭಾರಿ ಖುಷಿ ಆಯ್ತು. ಎನ್ನ ಬಂಜಿಲ ಗಟ್ಟಿ ಆಯ್ತು. ನನ್ನ ಉಂತುನಾಥ ಟೈಮ್ ಎಂಕಿಚ್ಚಿ ನನ್ನ ಎಂಕಿನ ಮಾರ್ಕ್ ಕೊರ್ಪುಣ ಇತ್ತಿಲ್ಲಲ್ಲ ಜಡ್ಜಸ್ ನಕ್ಲು ಉಳ್ಳೇರಿ ಅಕ್ಲು ಕೊರ್ಪೇರಿ ಮುಕ್ಳು ಎಂಚಿನ ದೆತೊಂಡ್ರಂಡು ಮುಕ್ಳು ದೆತೊಂಡು ಓಕೆ. ಸೊ ಒಂಜಿ ಟೋಕನ್ ಆಫ್ ಅಪ್ರಿಸಿಯೇಷನ್ ಫಾರ್ ಅವರ್ ಶೆಫ್ಸ್ ಆಲ್ಸೋ. ಎಂಕಿಲ್ನ ಈ ಒಂದು ಕಾರ್ಯಕ್ರಮ ನಡಪಡೋದಂಡ ನಮ್ಮ ಸ್ಪಾನ್ಸರ್ಸ್ ಬಾರಿ ಮುಖ್ಯ. ಸೊ ಎಂಕಿಲ್ನ ಈ ಒಂದು ಕಾರ್ಯಕ್ರಮದ ಮೇನ್ ಸ್ಪಾನ್ಸರ್ ಆದುಪ್ಪುನು AK ಗ್ರೂಪ್ ಆಫ್ ಕಂಪನಿ. ಸೊ ಮುಕಲ್ನ ಕಂಪನಿದ ಆಡಿಟುಪ್ಪುನಂಚಿನ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್. ಸೊ ಮುಕಲ್ನ ಒಂಜಿ ಸಾಕಾರ ಇಜ್ಜಿಂಡ ಈ ಒಂದು ಕಾರ್ಯಕ್ರಮ ನಡಪೆರ ಸಾಧ್ಯನೆಜ್ಜಿ. ಸೊ ಈ ಒಂಜಿ AK ಗ್ರೂಪ್ ಆಫ್ ಕಂಪನಿ ನೆತ್ತ ಚೇರ್ಮನ್ ಆನಂಚಿನ M ಅಹಮದ್ ಸರ್ನ ಈ ಒಂಜಿ ವೇದಿಕೆಗೆ ಯಾನ್ ನಿಕಲ ಮಾತಿರ್ನಲ ಪರವಾದಾರನ್ ಎದುಕೊನೊಂದು ಲೆಸ್ಸು 6 ಬತ್ತದ ಎಂಕಲ್ನ ಶೆಫ್ ಆಯ್ನಂಚಿನ ಮಂಡಲ್ ಸರ್ಗೆ ಒಂಜಿ ಇಲ್ಯ ಟೋಕನ್ ಆಫ್ ಅಪ್ರಿಸಿಯೇಷನ್ ಕೊರಡೊಂದು ಯಾನ್ ಕೆನೊನ್ವೆ ಸರ್ ಪ್ಲೀಸ್.
ಸೊ ಈತ ಸಮಯ ಎಂಕ್ಲೆಗೆ ಬಾರಿ ಪೊರ್ಲುಡು ತೀರ್ಪು ಕೊರೊಂದು ಬೈದೇರೆ ಎಂಕ್ಲ ಶೆಫ್ ದೇವ್ ಬ್ರಾತ್ ಮಂಡಲ್ ಸರ್ಗೆ ಎಂಕ್ಲ ಸ್ಪಾನ್ಸರ್ ಆಯ್ನಂಚಿನ AK ಗ್ರೂಪ್ ಆಫ್ ಕಂಪನೀಸ್ ನೆತ್ತ ಚೇರ್ಮನ್ ಎಂ ಅಹಮದ್ ಮೇರ್ನ ಕಡೆ ಹಿಡಿದು ಎಲ್ಲಿ ಆ ಟೋಕನ್ ಆಫ್ ಅಪ್ರಿಸಿಯೇಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬೋತ್. ಸೊ ಅಂಚನೆ ಎಂಕಲೊಟ್ಟಿಗೂ ಕುಡೊಂಜಿ ಶೆಫ್ ಉಲ್ಲೇರು. ಸೊ ಆರ್ಲ ಬಾರಿ ಪೊರ್ಲುಡು ಮಾತಾ ಮಿಸ್ಟೇಕ್ಸ್ ಪನೊಂದು ಮಾತಾ ತಪ್ಪು ಒಪ್ಪುನು ಮಾತಾ ಪನೊಂದು ಅಕ್ಲಿಗೆ ಹಿಂಟ್ಸ್ ಕೊರೊಂದು ಅಕ್ಲ ದಾದಮ ತಪ್ಪಾತ ನಾವೇನು ಮಾತಾ ತಿದ್ದ ಒಂದು. ಸೊ ಇಡೆಮುಟ್ಟ ಬಾಯ್ದರೆ ಎಂಕಲ್ನ ಕುಡೊಂಜಿ ಬಾರಿ ಎಕ್ಸ್ಪೀರಿಯನ್ಸ್ಡ್ ಶೆಫ್ ಒಂದು ಪನೊಲಿ ಸುಮಾರು 15 ವರ್ಷದ ಹೆಚ್ಚ ಒಂಜಿ ಕುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಪಡೆಯಿನಾರು. ಸೊ ಇತ್ತೆ ಪ್ರೆಸೆಂಟ್ಲಿ ಆರು ನಮ್ಮ ಕುಡ್ಲದ ಎನ್ನಪೋಯ ಗ್ರೂಪ್ಡು ಸೊ ಫುಡ್ ಕ್ರಾಫ್ಟ್ ನೆತ್ತ ಶೂ ಶೆಫ್ ಆದ ಸೇವೆ ಸಲ್ಲಿಸ ಒಂದುಲೇರು. ಸೊ ಆರ್ ಶೆಫ್ ಮಿಥುನ್ ಜಿ ಕುಲಾಲ್. ಸೊ ಅರೆಗ್ ಎಂಗಿಲ ಇನ್ನಿತ ಬಾರಿ ವಿಶೇಷವಾಯಿನಂಚಿನ ಅತಿಥಿ ಅರವಿಂದ್ ಬೋಳಾರ್ ಸರ್ ಈರೊಂಜಿ ಟೋಕನ್ ಆಫ್ ಅಪ್ರಿಸಿಯೇಷನ್ ಕೊರೊಡೊಂದು ಯಾನು ಎರಡಕ್ಕೇನೊನ್ವೆ. ಅಂಚನೆ ಎಂಕಲ್ನ ಈ ಒಂಜಿ ಬಾರಿ ಪೊರ್ಲದ ಕಾರ್ಯಕ್ರಮ. ಸೊ ಕರ್ನಾಟಕಡೆ ಪ್ರಪ್ರಥಮ ಬಾರಿಗೆ ಇಂಚಿನ ಒಂಜಿ ಕಾರ್ಯಕ್ರಮ ಆವೊಂದುಂಡು. ಸೊ ಓಲ್ಲ ಇಜ್ಜಿ ಸೊ ಒಂಜಿ ಶೆಫ್ನ ಅಕ್ಲೆಗ್ ಏರೆಗೆ ಮಾತ ಅಡಿಗೆಡ್ ಆಸಕ್ತಿ ಉಂಡು ಅಕ್ಲೆಗ್ ಒಂಜಿ ವೇದಿಕೆಯನ್ನು ಸೃಷ್ಟಿ ಮಲ್ಪಡು ಒಂದು ಮಾಸ್ಟರ್ ಕ್ಲಾಸ್ ಈ ಒಂಜಿ ಸಂಸ್ಥೆಡ್ ನಿರ್ಮಾಣ ಆಯ್ನಂಚಿನ ಒಂಜಿ ಪೊರ್ಲದ ಕಾರ್ಯಕ್ರಮ ಬಾರಿ ಪೊರ್ಲದ ಒಂಜಿ ಕಿಚನ್ ಅಂದ್ ಪನೊಲಿ. ಸೊ ನೆತ್ತ ಒಂಜಿ ಗ್ರ್ಯಾಂಡ್ ಫಿನಾಲೆ ರೌಂಡ್ಗು ಎಂಕಲ ಲೆಪ್ಪುಗು ಕೊರೊಂದು ಈರು ಬೈದಾರೆ. ಸೊ ಇರ್ನ ಒಂಜಿ ಬ್ಯುಸಿ ಶೆಡ್ಯೂಲ್ನು ಬುಡೊಂದು ಒಂಜಾತ ಸಮಯನ ಮಲ್ತೊಂದು ಎಂಕಲ ಒಂಜಿ ಕಾರ್ಯಕ್ರಮಕ್ಕೆ ಬೈದಾರೆ. ಸೊ ಇರೆಗ್ಲ ಎಂಕಲ ಮಾತ ವೀಕ್ಷಕರನ್ನ ಪರವಾದ ಧನ್ಯವಾದ ಅಂದು ಪನೊಂದು ಇರೆಗ್ಲ ಎಂಕಲ ಒಂಜಿ ಎಲ್ಲಿಯ ಟೋಕನ್ ಆಫ್ ಅಪ್ರಿಸಿಯೇಷನ್. ಥ್ಯಾಂಕ್ ಯು ಇರುವರಿಗ್ಲ ಬಾರಿ ಪೊರ್ಲದ ಜಡ್ಜಿಂಗ್ ಮಲ್ತೊಂದು ಬೈದೇರಿ. ಸೊ ಈತ್ನೇಟ ಸೊ ಈರ್ಲ ಒಂದು ಎಲ್ಲಿಯ ಜಡ್ಜ್ಮೆಂಟ್ ಕೊರಿಯರ್ ಆ್ಯಂಡ್ ಟೇಸ್ಟ್ದ ಬಗ್ಗೆ ಪಂಡರ್. ಸೊ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್ ವಿತ್ ಅಸ್. ಥ್ಯಾಂಕ್ ಯು. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. ನಮ್ಮ ಟಿವಿ ನೋಡ್ತಿರುವಂಥ ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತವನ್ನ ಮಾಡ್ತಾ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ಇವತ್ತಿನ ಗ್ರ್ಯಾಂಡ್ ಫಿನಾಲೆ ವೇದಿಕೆ ಸೊ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಈ ಒಂದು ಕಾರ್ಯಕ್ರಮದ ಮುಖ್ಯ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ AK ಗ್ರೂಪ್ ಆಫ್ ಕಂಪನೀಸ್. ಸೊ ಸದಾ ನಮ್ಮ ಎಲ್ಲ ಕಾರ್ಯಕ್ರಮದ ಮೈನ್ ಸ್ಪಾನ್ಸರ್ ಆಗಿ ಇವರು ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ದಟ್ ಇಸ್ AK ಗ್ರೂಪ್ ಆಫ್ ಕಂಪನೀಸ್. ಇವರ ಆಪಲ್ ಮಾರ್ಟ್ ಹೈಪರ್ ಮಾರ್ಕೆಟ್ ಸೊ ಮಂಗಳೂರಿನ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಚೈನ್ ಅಂತ ಹೇಳ್ಬೋದು. ಸೊ ಮಂಗಳೂರಿನ ಹಲವಾರು ಹೃದಯ ಭಾಗದಲ್ಲಿ ಇವರ ಶಾಖೆಗಳು ಲಭ್ಯವಿದೆ. ಸೊ ನಿಮಗೆ ಮನೆಗೆ ಬೇಕಾಗಿರುವಂಥ ಎಲ್ಲ ವೆರೈಟಿ ಆಗಿರುವಂಥ ವಸ್ತುಗಳು ಏನೇ ಬೇಕಿದ್ರು ಸೊ ಆಪಲ್ ಮಾರ್ಟಲ್ಲಿ ಲಭ್ಯ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಲವನ್ನು ತುಂಬಿಸಿದ್ದಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ ಟೇಸ್ಟಿ ಆ್ಯಂಡ್ ಝೀರೋ ಕೊಲೆಸ್ಟ್ರಾಲ್ ಸನ್ಫ್ಲವರ್ ಆಯಿಲ್. ಸೊ ನಿಮ್ಮ ಅಡಿಗೆ ಹೆಲ್ದಿ ಆಗಬೇಕು ಅಂತ ಇದ್ರೆ ಸನ್ ಪ್ರೀಮಿಯಂ ಆಯಿಲ್ ಅನ್ನೇ ಉಪಯೋಗಿಸಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದಾರೆ ಸೊ ಇನ್ ಅಸೋಸಿಯೇಷನ್ ವಿತ್ ಇಂಡಿಯನ್ ಡಿಸೈನ್ ಸ್ಕೂಲ್ ಇಂಟೀರಿಯರ್ ಡಿಸೈನ್ ಕಾಲೇಜ್. ಸೊ ಮಂಗಳೂರಿನ ಹೆಸರಾಂತ ಇಂಟೀರಿಯರ್ ಡಿಸೈನ್ ಕಾಲೇಜ್. ಸೊ ಯಾರಿಗೆಲ್ಲ ಇಂಟೀರಿಯರ್ ಡಿಸೈನರ್ ಆಗಬೇಕು ಅನ್ನೋ ಒಂದು ಆಸೆ ಇದೆಯೋ ಸೊ ಅವರಿಗೆಲ್ಲ ಅಡ್ಮಿಷನ್ ಓಪನ್ ಇದೆ ನಮ್ಮ ಇಂಟೀರಿಯರ್ ಡಿಸೈನ್ ಕಾಲೇಜಲ್ಲಿ ಇಂಡಿಯನ್ ಡಿಸೈನ್ ಸ್ಕೂಲ್. ಅದೇ ರೀತಿ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ ಸಿನ್ಸ್ 1980 ಆ್ಯಂಡ್ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿ ನಮ್ಮ ಜೊತೆ ಇದ್ದಾರೆ ದ ಓಷನ್ ಪರ್ಲ್ ಹೋಟೆಲ್, ಶುಗರ್ ಕ್ಲೌಡ್ ಬ್ರೌನೀಸ್, AK ಕ್ಲೆನ್ಸ್ ಆಫ್ ಕ್ಲೀನಿಂಗ್ ಪ್ರಾಡಕ್ಟ್ಸ್ ಆ್ಯಂಡ್ ಮೀಡಿಯಾ ಪಾರ್ಟ್ನರ್ ಆಗಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ, ನಮ್ಮ ಟಿವಿ ಆ್ಯಂಡ್ ಪ್ರಿಂಟ್ ಪಾರ್ಟ್ನರ್ ವಾರ್ತಾ ಭಾರತಿ ಆ್ಯಂಡ್ ರೇಡಿಯೋ ಪಾರ್ಟ್ನರ್ 93.5 ರೆಡ್ FM. ಸೊ ನಮ್ಮೆಲ್ಲ ಪ್ರಾಯೋಜಕರನ್ನ ಇವತ್ತಿನ ಈ ಒಂದು ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ತುಂಬಾನೇ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅವರೆಲ್ಲರ ಸಹಕಾರದಿಂದ ಇಂಥ ಒಂದು ಬ್ಯಾಂಗ್ ಆನ್ ಆಗಿರುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಾ ಕರ್ನಾಟಕದಲ್ಲಿ ಇದುವರೆಗೆ ಕಾಣದಂಥ ಅತಿ ದೊಡ್ಡ ಕುಕಿಂಗ್ ರಿಯಾಲಿಟಿ ಕಾಂಪಿಟೇಷನ್, ಕುಕಿಂಗ್ನ ಮಹಾಕಾಳಗ, ದಟ್ ಇಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನು ಕರೆಯುವಂಥ ಹೊತ್ತು. ಸೊ ನಮ್ಮ ಜೊತೆ ತುಂಬಾನೇ ಸಹಾಯ ಮಾಡಿರುವಂಥ ಸಹಕಾರ ನೀಡುವಂಥ ನಮ್ಮ ಸ್ಪಾನ್ಸರ್ಸ್ ಇದ್ದಾರೆ. ಸೊ ಅವರನ್ನ ಈ ಒಂದು ವೇದಿಕೆಯಲ್ಲಿ ಕರೆಯುವಂಥ ಹೊತ್ತು. ಸೊ ಮೊದಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ಸೊ ಅವರಿಲ್ಲದೆ ಇದ್ರೆ ಈ ಒಂದು ಕಾರ್ಯಕ್ರಮ ನಡೀತಾ ಇರಲಿಲ್ಲ. ಸೊ ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆಯ ಚೇರ್ಮನ್ ಆಗಿರುವಂಥ ಆರ್ಕಿಟೆಕ್ಟ್ ನಿಸಾರ್ ಮೊಹಮ್ಮದ್ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾನೆ. ಸೊ ಮಾಸ್ಟರ್ ಕ್ಲಾಸ್ ಹಾಗೇನೆ ಇಂಡಿಯನ್ ಡಿಸೈನ್ ಸ್ಕೂಲ್ ಇದರ ಚೇರ್ಮನ್ ಆಗಿರುವಂಥ
ಆರ್ಕಿಟೆಕ್ಟ್ ನಿಸಾರ್ ಮೊಹಮ್ಮದ್ ಇವರನ್ನ ನಿಮ್ಮೆಲ್ಲರ ಪರವಾಗಿ ಈ ಒಂದು ಮಹಾ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ಕರೀತಾ ಇದ್ದೇನೆ. ಸೊ ಅದೇ ರೀತಿ ನಮ್ಮ ಜೊತೆ ನಿಸಾರ್ ಮೊಹಮ್ಮದ್ ಅವರಿದ್ದಾರೆ. ಇವರ ವೈಫ್ ನಮ್ಮ ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಡಾಕ್ಟರ್ ನಫೀಸಾ ಶಿರಿನ್. ಸೊ ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕರೀತಾ ಇದ್ದೇನೆ. ಸೊ ಅವರು ನಮ್ಮ ಇಂಡಿಯನ್ ಡಿಸೈನ್ ಸ್ಕೂಲ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಿರ್ತಾರೆ. ಸೊ ವೆಲ್ಕಮ್ ಮ್ಯಾಮ್. ಇವತ್ತಿನ ಈ ಒಂದು ಕಾರ್ಯಕ್ರಮದ ಒನ್ ಆಫ್ ದ ಮೇನ್ ಸ್ಪಾನ್ಸರ್ ಆಗಿರುವಂಥ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸೊ ಅನಾಗ ರಿಫೈನರೀಸ್ ಇದರ ಡೈರೆಕ್ಟರ್ ಆಗಿರುವಂಥ ಫನಿ ರಾಜ್ ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ಅವರ ಸಹಕಾರ ಕೂಡ ನಮಗೆ ತುಂಬಾನೇ ದೊಡ್ಡದು. ಸೊ ವಿ ವೆಲ್ಕಮ್ ಯು ಸರ್. ಸೊ ಪಿ ಹನೀಫ್ ಡೈರೆಕ್ಟರ್ ಆಪಲ್ ಮಾರ್ಟ್, ಸೊ ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್. ವಾರ್ತಾ ಭಾರತಿ ಇದರ ಜನರಲ್ ಮ್ಯಾನೇಜರ್ ಆಗಿರುವಂತ ಮುಸ್ಲಿಂ ಇವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್. ಕೋ ಸ್ಪಾನ್ಸರ್ಸ್ ಆಗಿರುವಂತ ಓಷನ್ ಪರ್ಲ್ ಹೋಟೆಲ್ ಇದರ ಮಿಸ್ಟರ್ ಗಿರೀಶ್ ಅವರು ವೈಸ್ ಪ್ರೆಸಿಡೆಂಟ್ ಆಫ್ ಓಷನ್ ಪರ್ಲ್ ಸೌತ್ ರೀಜನ್, ಸೊ ಇವರನ್ನ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಸರ್, ವೆಲ್ಕಮ್ ಟು ದಿ ಶೋ. ಸೊ ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ನಡಿಬೇಕಿದ್ರೆ ನಮ್ಮ ಜೊತೆ ಮೇನ್ ಆಗಿ ಮೀಡಿಯಾ ಪಾರ್ಟ್ನರ್ ಆಗಿ ನಮ್ಮ ಜೊತೆ ಇರಬೇಕಿರುವಂಥವ್ರು. ಸೊ ದಟ್ ಈಸ್ ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ. ಸೊ ನಾವು ಇಲ್ಲಿ ಮಾಡುವಂಥ ರೆಸಿಪೀಸ್ ಆಗಿರ್ಬೋದು, ಇಲ್ಲಿ ಮಾಡುವಂಥ ರೌಂಡ್ಸ್ ಆಗಿರ್ಬೋದು, ಸೊ ಜನರಿಗೆ ಒಳ್ಳೆ ರೀತಿಯಲ್ಲಿ ಮುಟ್ಟಬೇಕು ಅಂತಾದರೆ ಅದಕ್ಕೆ ಕಾರಣ ನಮ್ಮ ಮೀಡಿಯಾ ಪಾರ್ಟ್ನರ್ ಆಗಿರುವಂಥ ಕರಾವಳಿ ಕರ್ನಾಟಕ ನಾಡಿ ಮಿಡಿತ ಚಾನೆಲ್, ದಟ್ ಈಸ್ ನಮ್ಮ ಟಿವಿ. ಇದರ ಡೈರೆಕ್ಟರ್ ಆಗಿರುವಂಥ ಶಿವಶರಣ್ ಶೆಟ್ಟಿ, ವಿ ವೆಲ್ಕಮ್ ಯು ಸರ್. ಸೊ ಗ್ರ್ಯಾಂಡ್ ಫಿನಾಲೆವರೆಗೂ ಎತ್ತಬೇಕು ಅಂತಾದರೆ ಸೊ ನಮ್ಮೆಲ್ಲ ಸ್ಪಾನ್ಸರ್ಸ್ ಅವರು, ಸೊ ನಮ್ಮೆಲ್ಲ ವೆಲ್ ವಿಶರ್ಸ್ ಇದ್ದಾರೆ. ಸೊ ಈ ಕಡೆ ನಮ್ಮ ತೀರ್ಪುಗಾರರು, ನಮ್ಮ ಕಂಟೆಸ್ಟೆಂಟ್ಸ್ ಇವರೆಲ್ಲರೂ ಕಾರಣ. ಸೊ ಟುಡೇ ನಾವು ಗ್ರ್ಯಾಂಡ್ ಫಿನಾಲೆಯಲ್ಲಿ ಇದ್ದೇವೆ. ಸೊ ಇವತ್ತು ಇಲ್ಲಿ ವಿನ್ನರ್ ಅನೌನ್ಸ್ಮೆಂಟ್ ಆಗಲಿಕ್ಕಿದೆ. ಸೊ ಇಲ್ಲಿ ನಿಮ್ಮ ಮುಂದೆ ಏನೋ ಕವರ್ ಮಾಡಿ ಇಟ್ಟಿದ್ದೇವೆ. ಸೊ ದಿಸ್ ಇಸ್ ದ ಟ್ರೋಫಿ ಆಫ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸರ್ ಪ್ಲೀಸ್. Class Chef of the Year 2020. So here we have the trophy of Master Class Chef of the Year 2020. Master Class Chef of the Year 2020. ನಮ್ಮ ಈ ಒಂದು ಕಾರ್ಯಕ್ರಮದ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಇದರ ಮೇನ್ ಸ್ಪಾನ್ಸರ್ ಆಗಿರುವಂಥ AK ಗ್ರೂಪ್ ಆಫ್ ಕಂಪನೀಸ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ AK ನಿಯಾಜ್ ಅವರಿದ್ದಾರೆ. ಸೊ ಅವರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೊ ವಿ ವೆಲ್ಕಮ್ ಯು ಸರ್. ವಿನ್ನರ್ ಅನೌನ್ಸ್ ಮಾಡುವಂತ ಹೊತ್ತು. ಸೊ ಅದಕ್ಕಿಂತ ಮುಂಚೆ ನಮ್ಮ ಗೆಸ್ಟ್ ಅವರಿದ್ದಾರೆ. ಸೊ ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿಸ್ಬೇಕು. ಸೊ ಇಲ್ಲದಿದ್ರೆ ಒಂದು ಶೋ ಕಂಪ್ಲೀಟ್ ಆಗ್ಲಿಕ್ಕಿಲ್ಲ. ನಮ್ಮ ಈ ಒಂದು ಶೋ ನಡಿಬೇಕಿದ್ರೆ ಮುಖ್ಯ ಕಾರಣ ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆ. ಸೊ ಸುಂದರವಾಗಿ ಮೂಡಿ ಬಂದಿರುವಂಥ ಒಂದು ಸಂಸ್ಥೆ. ಸೊ ಕ್ರಿಯೇಟಿವ್ ಆಗಿರುವಂಥ ವಿಷಯದ ಮೇಲೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡ್ತಾ ಬಂದಿದ್ದು. ಕಲ್ನರಿ ಆಗಿರ್ಬೋದು, ಜ್ಯುವೆಲ್ರಿ ಮೇಕಿಂಗ್ ಆಗಿರ್ಬೋದು, ಕ್ಯಾಲಿಗ್ರಫಿ ಆಗಿರ್ಬೋದು. ಸೊ ಹೀಗೆ ಹಲವಾರು ಕ್ರಿಯೇಟಿವ್ ವಿಷಯಗಳ ಮೇಲೆ ನಾವು ಸರ್ಟಿಫಿಕೇಟ್ ಕೋರ್ಸನ್ನು ನೀಡ್ತಾ ಬಂದಿದ್ದೇವೆ. ಸೊ ಇದರ ಚೇರ್ಮನ್ ಆಗಿರುವಂಥ ಮಾಸ್ಟರ್ ಕ್ಲಾಸ್ ಈ ಒಂದು ಸಂಸ್ಥೆಯ ಚೇರ್ಮನ್ ಆಗಿರುವಂಥ ಇಂಡಿಯನ್ ಡಿಸೈನ್ ಸ್ಕೂಲ್, ಇಂಟೀರಿಯರ್ ಡಿಸೈನ್ ಕಾಲೇಜ್ ಇದರ ಚೇರ್ಮನ್ ಆಗಿರುವಂಥ ಆರ್ಕಿಟೆಕ್ಟ್ ನಿಸಾರ್ ಮೊಹಮ್ಮದ್ ಅವರಿದ್ದಾರೆ. ಸೊ ಅವರು ಒಂದೆರಡು ಮಾತನ್ನ ಇವತ್ತು ಈ ಒಂದು ದೊಡ್ಡ ವೇದಿಕೆಯಲ್ಲಿ ಹೇಳಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೇನೆ. ಸೊ ಪ್ಲೀಸ್. First of all, I thank all the sponsors and the contestant from past 1 month. They're doing really amazing work and lot of amazing dishes actually. And also Mangalore, because we want Mangalore to reach different level, because we have a lot of cuisines here, and definitely our all I don't know who is the winner today, but definitely we want them to make an international icon definitely in short time. And also you're just seeing the camera, but off the camera a lot of crew members, Namma TV, they're doing amazing work. Because I'm kind of when I see this is the first experience which I'm going to have, and I was a little impatient when it started, but they have done very beautifully. Thanks to the entire crew, Namma TV, they have done really good, and also the sponsors, that's from AK Apple Mart to the Cleanse Off again from AK, Sun Premium Oil,
and Sugar Cloud Brownies, Varta Bharti, and Ocean Pearl. Thanks a lot. And this is the first season. Definitely next year will be in much better way. Thanks a lot. ಸೊ ನಮ್ಮ ಜೊತೆ ನಮ್ಮ ಈ ಒಂದು ಕಾರ್ಯಕ್ರಮದ ಇದುವರೆಗೆ ನಮ್ಮ ಮೇನ್ ಸ್ಪಾನ್ಸರ್ಸ್ ಆಗಿ ಇನ್ನೊಬ್ಬರಿದ್ದಾರೆ. ಸೊ ದಟ್ ಈಸ್ ಅನಾಗ ರಿಫೈನರೀಸ್. ಇವರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂಥ ಫನಿ ರಾಜ್ ಅವರಿದ್ದಾರೆ. ಸೊ ಇವರು ಕೂಡ ಒಂದೆರಡು ಮಾತನ್ನ ಆಡಬೇಕು ಅಂತ ಇವತ್ತು ಕೇಳ್ಕೊತಾ ಇದ್ದೇನೆ. ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ದಿಸ್ ಸೆಟಪ್. ಫಸ್ಟ್ ಆಫ್ ಆಲ್ ಇಂತಹ ಸೆಟಪ್ ನಾನಂತೂ ಯಾವತ್ತೂ ನೋಡಲಿಲ್ಲ. ಆ ಕಡೆ ನಿಂತು ನೋಡುವಾಗ ನನಗೆ ಅನಿಸ್ತಾ ಇತ್ತು ಇಟ್ ಈಸ್ ವೆರಿ ಈಸಿ ಅಂತ, ಬಟ್ ಇಲ್ಲಿ ಬಂದು ನಿಂತು ನೋಡುವಾಗ ನನಗೆ ಅನಿಸ್ತದೆ ಡೆಫಿನೆಟ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ ಎಲ್ಲ ಪಾರ್ಟಿಸಿಪೆಂಟ್ಸ್ ದೇ ವುಡ್ ರಿಯಲಿ ಸ್ಟ್ರಗಲ್ಡ್, ಆ್ಯಂಡ್ ಹೂಎವರ್ ಆರ್ ಆನ್ ದ ಸ್ಟೇಜ್ ಆ್ಯಂಡ್ ಹೂ ಆರ್ ನಾಟ್ ಆನ್ ಆಫ್ ದ ಸ್ಟೇಜ್ ಆಲ್ಸೋ ವಿ ಅಪ್ರಿಷಿಯೇಟ್ ದೆಮ್ ಆ್ಯಂಡ್ ವಿಶ್ ದೆಮ್ ಆಲ್ ಗುಡ್ ಲಕ್. ಜಸ್ಟ್ ಒನ್ ಮೋರ್ ವರ್ಡ್ ಐ ವಾಂಟ್ ಟು ಆ್ಯಡ್ ಹಿಯರ್. Nisar, coming from New Mangalore Port School, Panambur, and being an architect in Mangalore, and with his wife's vision as a woman, empowerment, whatever, we really appreciate you, madam. This is a very great concept what you have done here, and I also wish all the participants good luck. Don't get worried about whether you have won or not. You have come till here. That's a really a great achievement. This is one of the best platforms for you to grow in this particular field. I'm really happy for Namma TV, Ocean Pearl, our Girish sir, and Varta Bharti sir, and AK Group. I thank everyone for giving us an opportunity to be a part of you. We are always with you. You do more shows like this in future. So next ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದ ಸ್ಪಾನ್ಸರ್ಸ್ ಆಗಿ ನಮ್ಮ ಜೊತೆ ಇದ್ದಾರೆ ಓಷನ್ ಪರ್ಲ್ ಇದರ ಮಿಸ್ಟರ್ ಗಿರೀಶ್ ಅವರು. ಸೊ ವೈಸ್ ಪ್ರೆಸಿಡೆಂಟ್ ಓಷನ್ ಪರ್ಲ್ ಸೌತ್ ರೀಜನ್. ಸೊ ನೀವು ಒಂದೆರಡು ಮಾತು ಈ ಒಂದು ಕಾರ್ಯಕ್ರಮದ ಬಗ್ಗೆ. The hotel industry today driving a lot of youngsters to get into hotel industry. One of the reason is the master chef. Lot of students, they are kids of senior bureaucrats or a businessman. There's no need for them to do hotel management and come to hotel industry. But I asked them, why you have such a rich family? Why are you getting into hotel? They say, because of the master chef, the show which we have seen it in the TV. I definitely cannot become a Shah Rukh Khan and Salman Khan, but I'm sure we can become a master chef and we can become a stars. So that is the kind of the inspirations this master chef is giving it to our next generations. And chef is not in a cook. The chef is an artist. There are a lot of things, there's a creativity, a lot of love. When they cook food, when they treat the food with a lot of love, then only the good food will come out, the good chef will come out. It's just like if I have to give an example, just a small infant, the mother, how they treat. Such way, if the chefs treat their food, no wonder they will be the best chef in the MasterChef competition, the best chef in the world. So people, whoever participated today, I congratulate each one of you to come here and show your talent. You win or you lose. There is never a loser, it's always a winner. Showcase the talent of the next generations and youngsters. Give them the platform with their interest. There are a lot of people interested in, want to participate in a MasterChef at Bombay, but the population of our country is so huge, everyone will not get an opportunity. But Nisar Bhai identified exactly, and along with our Shivanna, with the Namma TV, there's nothing is impossible when the Namma TV joins hands. And they've started this MasterChef. I'm sure it is a little beginning. It's gonna be end up in a big success. Whole country, whole world, somewhere in the corner will look after your show. And there are many talented kids and youngsters. You'll give them the platform to become the best chef in the world. It's an opportunity for the students and youngsters and every Mangaloreans. And I wish good luck and success. I congratulate each one of you who's participated in this MasterChef competition. Once again, I would like to thank all the sponsors who supported with wholeheartedly, and Mr. Nisar Bhai, I wish you congratulations. ನಮ್ಮ ಜೊತೆ ನಮ್ಮ ಇನ್ನೊಂದು ಸ್ಪಾನ್ಸರ್ಸ್ ಆಗಿರುವಂಥ ಪ್ರಿಂಟ್ ಪಾರ್ಟ್ನರ್ ಆಗಿರುವಂಥ ವಾರ್ತಾ ಭಾರತಿ ಇದರ ಜನರಲ್ ಮ್ಯಾನೇಜರ್ ಆಗಿರುವಂಥ ಮುಸ್ಲಿಂ ಅವರಿದ್ದಾರೆ. ಮಂಗಳೂರಿನಲ್ಲಿ ಇಂತಹದೊಂದು
ವಿ ಮಸ್ಟ್ ಸೇ ಇಟ್ಸ್ ಎ ವರ್ಲ್ಡ್ ಕ್ಲಾಸ್ ಇಂತಹದ್ದೊಂದು ಅಪರ್ಚುನಿಟಿ ನಮ್ಮ ಮ್ಯಾಂಗ್ಳೂರಿಯನ್ಸ್ಗೆ, ಮಂಗಳೂರಿನ ಟ್ಯಾಲೆಂಟಿಗೆ ಇವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ದಿಸ್ ಈಸ್ ಗ್ರೇಟ್. ಇಂತಹ ಒಂದು ಯೋಚನೆ ಮಾಡೋದು ಕೂಡ, ಇದನ್ನು ನಾವು ಪ್ರತಿಯೊಬ್ಬರೂ ಅಭಿನಂದಿಸಲೇಬೇಕಾದ್ದು. ಯಾಕಂತ ಹೇಳಿದರೆ ನಾವು ಆ್ಯಸ್ ಗಿರೀಶ್ ಸರ್ ರೈಟ್ಲಿ ಸೆಡ್, ಮುಂಬೈಗೆ ಹೋಗಿ ಮಾಸ್ಟರ್ ಶೆಫ್ಗೆ ಪಾರ್ಟಿಸಿಪೇಟ್ ಮಾಡಬೇಕಂತ ಇಂಟ್ರೆಸ್ಟ್ ಇರ್ತದೆ. ಬಟ್ ದ ಫಸ್ಟ್ ಸ್ಟೆಪ್ ಅವರಿಗೆ ಒಂದು ಫಸ್ಟ್ ಸ್ಟೇಜ್ ಇಲ್ಲಿ ಅವರಿಗೆ ಒದಗಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು ಆಲ್ ದ ಸ್ಪಾನ್ಸರ್ಸ್ ಆ್ಯಂಡ್ ವೆಲ್ ವಿಶರ್ಸ್ ಫಾರ್ ಬೀಯಿಂಗ್ ಹಿಯರ್ ವಿತ್ ಅಸ್. ಇವಾಗ ರಿವೀಲಿಂಗ್ ಆಫ್ ದ ವಿನ್ನರ್ಸ್. ಫೈನಲಿ ವಿ ಆರ್ ಇನ್ ಟು ದ ರಿವೀಲಿಂಗ್ ಆಫ್ ದ ಟೈಟಲ್, ದಟ್ ಈಸ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020. ಸೊ ಇದರ ಟೈಟಲನ್ನು ಯಾರು ಪಡ್ಕೋತಾರೆ? ಸೊ ಹೂ ವಿಲ್ ಬಿ ವಿನ್ನಿಂಗ್ ದ ಟ್ರೋಫಿ? ಆ ಕಡೆ ನಮ್ಮ ಮಾಸ್ಟರ್ ಕ್ಲಾಸ್ ಶೆಫ್ ಕೋಟ್ ಇದೆ. ಸೊ 1 lakh ವರ್ತ್ ಕ್ಯಾಶ್ ಪ್ರೈಸ್. ಇದೆಲ್ಲ ಯಾರಿಗೆ ಹೋಗುತ್ತೆ ಅಂತ ನೋಡಬೇಕು. ಸೊ ಇಲ್ಲಿ 4 ಜನ ಕಂಟೆಸ್ಟೆಂಟ್ಸ್ ಇದ್ದಾರೆ. ಸೊ ವಿ ಹ್ಯಾವ್ ಆಶಿಕ್, ಮನೋಶ್, ಸುಷ್ಮಾ ಶೇಟ್ ಆಸ್ ವೆಲ್ ಆಸ್ ಫಾತಿಮಾ ಸಲ್ವಾ. ಸೊ ನೌ ದ ಟೈಮ್ ಫಾರ್ ದಿ ಅನೌನ್ಸ್ಮೆಂಟ್. ಸೊ ಎಕ್ಸೈಟೆಡ್? What do you think? How do you think the judgment would be for you? Like as chef gave the judgment, like some mistakes were there, but Okay. I feel that I have done something good. You have done something? Good. over there. Good. Okay. So you have a hope. I hope. We'll go for women there. So Fatima Salwa. My challenge was difficult for me. I Okay. got Thai Okay. food, and I'm doing it for the first time. First time. Yes. So I did my best. Mhm. I did some mistakes too, but then I'll see. So ಆ ಕಡೆ ಆಶಿಕ್. ನಾನು ಟ್ರೈ ಮಾಡಿದ್ದೇನೆ ಬೆಸ್ಟ್. ಓಕೆ. ನನಗೆ ಆ್ಯಕ್ಚುಲಿ ಕಾಂಟಿನೆಂಟಲ್ ಫುಡ್ ಸಿಕ್ಕಿದೆ. ಸೊ 1 ಅವರಲ್ಲಿ 3 ಡಿಶ್ ಮಾಡಲಿಕ್ಕಿತ್ತಲ್ಲ. ಹೌದು. ಟ್ರೈ ಮಾಡಿದ್ದೇನೆ ಬೆಸ್ಟ್, ಎಷ್ಟಾಗ್ತದೆ ಅಷ್ಟು ಮಾಡಿದ್ದೇನೆ. ಸೊ ಜಡ್ಜಸ್ನವ್ರು ಸ್ವಲ್ಪ ಇಂಪ್ರೆಸ್ ಆಗಿದ್ದಾರೆ. ಕಮೆಂಟ್ಸ್ ಒಳ್ಳೆ ಇತ್ತು, ಬಟ್ ಅವರೆಲ್ಲ ಸಹ ನೋಡ್ತಾರೆ, ಫುಡ್ ನೋಡ್ತಾರೆ, ಕ್ಲೀನ್ನೆಸ್ ನೋಡ್ತಾರೆ. ಹೌದು. ಸೊ ಅದ್ರ ಮೇಲೆ ಡಿಪೆಂಡ್. ಸೊ ಸುಷ್ಮಾ ಅವರೇ, ಗೊತ್ತಿಲ್ಲ, ನಾರ್ತ್ ಇಂಡಿಯನ್ ಬಂದಿತ್ತು. ಹೌದು. ಕೆಲವುದೆಲ್ಲ ಖುಷಿ ಆಯಿತು ಜಡ್ಜಸ್ಗೆ ಟೇಸ್ಟ್. ಸೊ ಕೆಲವು ಸ್ವಲ್ಪ ಮಿಸ್ಟೇಕ್ಸ್ ಇತ್ತು, ಅದು ಹೇಳಿದ್ರು ಅವರು. ಸೊ ಗೊತ್ತಿಲ್ಲ ಏನಾಗ್ತದೆ ಅಂತ ರಿಸಲ್ಟ್ ಕಾದು ನೋಡಬೇಕು. ಸೊ ವಿ ಆರ್ ಇನ್ ದ ಗ್ರ್ಯಾಂಡ್ ಫಿನಾಲೆ ಸ್ಟೇಜ್ ಆ್ಯಂಡ್ 4 contestants. ಸೊ ಯೋರ್ ಜಡ್ಜ್ಮೆಂಟ್ ಈಸ್ ಆಲ್ಸೋ ಡನ್. ಸೊ ಬಿಫೋರ್ ರಿವೀಲಿಂಗ್ ದ ಜಡ್ಜ್ಮೆಂಟ್, what would you like to say to all the 4 contestants and about this event? Contestant, they did a very good job, and it is very difficult to give the mark, and it is very lean difference between everyone, and they did good job. And thank you for all the Namma TV and the master class. It is a good it is a very good platform to show your talent and show your skill also, and be the master chef. Everything was good here. Okay. And I showed them everything, the mistakes and everything. Okay. So they did some followed it and used it for the last rounds also. So ಈ ಲಾಸ್ಟ್ ರೌಂಡ್ ತಪ್ಪು ಮಲ್ದೇರಾ? ತಪ್ಪು ಅತ್ರ ನಿಖಿಲ್ ಪಂಡಿನ ಕಮೆಂಟ್ಸ್ ಮಾತ ಯೂಸ್ ಮಲ್ದೇರ್. ಕೆಲವು ಯೂಸ್ ಮಾಡ್ತಿದ್ದಾರೆ. So you are impressed with the cooking. Yeah. So finalists were good. So master chef Avali. Okay. ಸೊ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ ಇವತ್ತು 4 ಜನ ಕೂಡ. ಸೊ ಇಲ್ಲಿವರೆಗೂ ಬರೋದಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ಸೊ ಫೈನಲಿಸ್ಟ್ ಆಗಿರೋದಂದ್ರೆ ಇಟ್ ಈಸ್ ಆಸ್ ಕ್ಲೋಸ್ ಟು ವಿನ್ನರ್. ಎಲ್ರಿಗೂ ಆಲ್ ದ ಬೆಸ್ಟ್. ಸೊ ಇವತ್ತಿನ ಶೋ ಅಲ್ಲಿ ಸೆಕೆಂಡ್, ದಟ್ ಈಸ್ ದ ರನ್ನರ್ ಅಪ್ ಆಫ್ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020, ಫಾತಿಮಾ ಸಲ್ವಾ ಅವರು. ಸೊ ಕಂಗ್ರ್ಯಾಚುಲೇಷನ್ಸ್ ಫಾತಿಮಾ ಸಲ್ವಾ. So you have really done nice. I don't have any words to tell. I'm happy. I'm really happy. ಸೊ ರನ್ನರ್ ಅಪ್ ಆಗಿ ಇಲ್ಲಿದ್ದಾರೆ ಫಾತಿಮಾ ಸಲ್ವಾ ಅವರು. ಸೊ ಇವರಿಗೆ ಗಿಫ್ಟ್ ಹ್ಯಾಂಪರ್ಸ್ ಕೊಡೋದಿದೆ. ಸೊ ನಮ್ಮ ಸ್ಪಾನ್ಸರ್ಸ್ ಆಗಿರುವಂತ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಅದೇ ರೀತಿ AK ಕ್ಲೆನ್ಸ್ ಆಫ್ ಇವರ ವತಿಯಿಂದ ಹ್ಯಾಂಪರ್ಸ್ ಇದೆ. ಸೊ ಈ ಒಂದು ಹ್ಯಾಂಪರ್ಸ್ ಅನ್ನು ನಮ್ಮ ರನ್ನರ್ ಅಪ್ ಕಂಟೆಸ್ಟೆಂಟ್ ದಟ್ ಇಸ್ ಫಾತಿಮಾ ಸಲ್ವಾ ಇವರಿಗೆ ನೀಡಲಿಕ್ಕೋಸ್ಕರ ಐ ವುಡ್ ಲೈಕ್ ಟು ವೆಲ್ಕಮ್ ಮಿಸ್ಟರ್ ಗಿರೀಶ್ ಸರ್, ವೈಸ್ ಪ್ರೆಸಿಡೆಂಟ್ ಓಷನ್ ಪರ್ಲ್ ಸೌತ್ ರೀಜನ್. ಸೊ ಟು ಪ್ಲೀಸ್ ಕಮ್ ಫಾರ್ವರ್ಡ್
and also Mr. Architect Ramnath Naik, Principal, Indian Design School, Interior Design College. Masterclass Chef of the Year 2020. ಇನ್ನೊಂದು ಬ್ಯೂಟಿಫುಲ್ ಆಗಿರುವಂತಹ ಸ್ವೀಟ್ ಸ್ಪಾನ್ಸರ್ ಆಗಿರುವಂತಹ ಶುಗರ್ ಕ್ಲೌಡ್ ಬ್ರೌನೀಸ್. ಸೊ ಇವರ ವತಿಯಿಂದ ಕೂಡ ಒಂದು ಹ್ಯಾಂಪರ್ ನಿಮಗೋಸ್ಕರ ಇದೆ. ಸೊ ಈ ಒಂದು ಹ್ಯಾಂಪರ್ ಅನ್ನ ಕೊಡ್ಲಿಕ್ಕೆ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ರಿಜ್ವಾನ್, ಡೈರೆಕ್ಟರ್ RK Creations. So now the time to announce. So very crucial moment actually. ನನಗಂತೂ ತುಂಬಾನೇ ಟೆನ್ಷನ್ ಆಗ್ತಾ ಇದೆ ಟು ಅನೌನ್ಸ್ ದ ವಿನ್ನರ್. ಸೊ ಯಾರು ಏನು ಅಂತ, ಬಿಕಾಸ್ ಎವ್ರಿಬಡಿ ಹ್ಯಾವ್ ಡನ್ ರಿಯಲಿ ನೈಸ್. ಐ ಆಮ್ ಗೋಯಿಂಗ್ ಟು ರಿವೀಲ್ ದ ವಿನ್ನರ್ ನೌ. ಸೊ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020 ಇದರ ವಿನ್ನರ್ ಆಗ್ತಾ ಇದ್ದಾರೆ none other than Ashik Mohammed. So congratulations Ashik. So you're winning the title of Master Class Chef of the Year 2020 Season 1 episode. Congratulations Ashik. You have done really nice. Manoj and Shushma. So better luck next time. But congratulations for coming until here. It was really hard to reach the final. ಸೊ ಅವರಿಗೂ ಕೂಡ ಇವತ್ತು ನಿಮ್ಮೆಲ್ಲರ ಪರವಾಗಿ ಚಪ್ಪಾಳೆ. ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಗಿಫ್ಟ್ ಹ್ಯಾಂಪರ್ ಅನ್ನ ಆಶಿಕ್ ಅವರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ P ಹನೀಫ್, ಡೈರೆಕ್ಟರ್ ಆಪಲ್ ಮಾರ್ಟ್, ನಮ್ಮ ಸ್ಪಾನ್ಸರ್ಸ್ ಆಗಿರುವಂತ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅದೇ ರೀತಿ AK ಕ್ಲೆನ್ಸ್ ಆಫ್ ಇವರ ವತಿಯಿಂದ ಕೂಡ ಗಿಫ್ಟ್ ಹ್ಯಾಂಪರ್ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಗೇನ್ ಆಶಿಕ್. ಸೊ ಈಗಾಗಲೇ ಅವರು ಬ್ಲ್ಯಾಕ್ ಮಾಸ್ಟರ್ ಕ್ಲಾಸ್ ಶೆಫ್ ಕೋಟ್ ಅಲ್ಲಿ ಇದ್ದಾರೆ. ಸೊ ಇವಾಗ ಇಲ್ಲಿ ನಮ್ಮ ವಿನ್ನರ್ ಶೆಫ್ ಕೋಟ್, ದಟ್ ಈಸ್ ದ ವೈಟ್ ಮಾಸ್ಟರ್ ಕ್ಲಾಸ್ ಶೆಫ್ ಕೋಟ್ ಅನ್ನ ಕೊಡುವಂತ ಹೊತ್ತು. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of ಈ ಒಂದು ಮಾಸ್ಟರ್ ಕ್ಲಾಸ್ ಟ್ರೋಫಿಯನ್ನ ನೀವಿಬ್ರು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020 goes to Ashik and the trophy. Finally we have the winner, that is ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್. ಈ ಒಂದು ಟೈಟಲ್ ಅನ್ನ ನಮ್ಮ ಆಶಿಕ್ ಅವರು ಪಡ್ಕೊಂಡಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆಶಿಕ್. ಸೊ ಮಾಸ್ಟರ್ ಕ್ಲಾಸ್ ಶೆಫ್ ಆಫ್ ದಿ ಇಯರ್ 2020 ಇದರ ವೆರಿ ಫಸ್ಟ್ ವಿನ್ನರ್ ಆಗಿ ಆಶಿಕ್ ಅವರು ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬಾನೇ ಧನ್ಯವಾದವನ್ನ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ಅನ್ನ ಇಲ್ಲಿಗೆ ಮುಗಿಸುವಂತ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. Come on, home cooks, let's cook in the Master Class Kitchen. Master Class Chef of the Year 2020. Master Class Chef of the Year 2020. Master Class Chef of the Year 2020.